ನಮಸ್ಕಾರ ಗೆಳೆಯರೆ, ನೀವೆಲ್ಲರೂ ಹೇಗಿದ್ದೀರಾ? ನಿಕಲು ಮಾತೆಲ್ಲ ಎಂಚ ಉಲ್ಲರು. ಕನ್ನಡದಲ್ಲಿ ತುಳು ಕಲೀರಿ ವಿಡಿಯೋ ಸರಣಿಯ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ನಮ್ಮ ಕರಾವಳಿ ಕರ್ನಾಟಕ ಅಂದರೆ ತಕ್ಷಣ ನೆನಪಿಗೆ ಬರುವುದೇ ಇಲ್ಲಿರುವ ಸುಂದರವಾದ ದೇವಸ್ಥಾನಗಳು ಮತ್ತು ದೈವಸ್ಥಾನಗಳು. ನಾನಿವತ್ತು ದೇವಸ್ಥಾನದ ಬಗ್ಗೆ ಯಾಕೆ ಮಾತಾಡ್ತಿದ್ದೇನೆಂದರೆ, ಅಮಿತ್ ಅನ್ನೋರು ಈ ವಿಷಯದ ಬಗ್ಗೆ ನಮಗೆ ತುಳುವಲ್ಲಿ ಮಾತಾಡೋಕ್ಕೆ ತಿಳಿಸಿಕೊಡಿ ಅಂತ ಕೇಳಿದರು. ಹಾಗೆಯೇ ನಾನು ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡದೆ ಸುಮಾರು 2 ವಾರಗಳು ಕಳೆದಿದೆ. ಹಾಗಾಗಿ ನಾನು ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೇನೆ. ಅದಕ್ಕಾಗಿಯೇ ಇವತ್ತಿನ ವಿಡಿಯೋದಲ್ಲಿ ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಬಳಸುವಂತಹ ಪ್ರಮುಖವಾದ ವಾಕ್ಯಗಳನ್ನು ತುಳುವಲ್ಲಿ ತುಂಬ ಸುಲಭವಾಗಿ ಕಲಿಯೋಣ. ಹಾಗೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸರಿ, ಹಾಗಾದರೆ ಇವತ್ತಿನ ತರಗತಿ ಶುರು ಮಾಡೋಣ ಅಲ್ವಾ? ಹೋಯಿತು ಕಬಲೆ. ಮೊದಲನೇದಾಗಿ ನಾವು ದೇವಸ್ಥಾನಕ್ಕೆ ಹೋಗುವಾಗ ಬಳಸುವಂತಹ ಸಾಮಾನ್ಯವಾದ ವಾಕ್ಯಗಳನ್ನು ತಿಳಿಯೋಣ. ಮೊದಲನೇದು, ನಾವು ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ನಾವು ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು: ಎಂಕುಲು ದೇವಸ್ಥಾನಗೂ ಪೋಂದುಲ್ಲ. ಎಂಕುಲು ದೇವಸ್ಥಾನಗೂ ಪೋಂದುಲ್ಲ. ಮುಂದಿನ ವಾಕ್ಯ, ದೇವಸ್ಥಾನದ ಬಾಗಿಲು ಯಾವಾಗ ತೆರೆಯುತ್ತದೆ. ದೇವಸ್ಥಾನದ ಬಾಗಿಲು ಯಾವಾಗ ತೆರೆಯುತ್ತದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು: ದೇವಸ್ಥಾನದ ಬಾಕಿಲು ಏಪ ದೆಪ್ಪುವೆರು. ದೇವಸ್ಥಾನದ ಬಾಕಿಲು ಏಪ ದೆಪ್ಪುವೆರು. ಹಾಗೆ ಮುಂದಿನ ವಾಕ್ಯ, ದೇವಸ್ಥಾನದ ಒಳಗೆ ಹೋಗುವಾಗ ಕೈಕಾಲು ತೊಳೆದುಕೊಂಡು ಹೋಗಿ. ದೇವಸ್ಥಾನದ ಒಳಗೆ ಹೋಗುವಾಗ ಕೈಕಾಲು ತೊಳೆದುಕೊಂಡು ಹೋಗಿ. ತುಳುವಲ್ಲಿ ಹೀಗೆ ಹೇಳೋದು: ದೇವಸ್ಥಾನದ ಉಲೈ ಪೋನಗ ಕೈಕಾರು ದೆಕ್ಕೊಂದು ಪೋಲೆ. ದೇವಸ್ಥಾನದ ಉಲೈ ಪೋನಗ ಕೈಕಾರು ದೆಕ್ಕೊಂದು ಪೋಲೆ. ಈಗ ಮುಂದೆ ಸೇವೆ ಮತ್ತು ಪ್ರಸಾದದ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ, ಸೇವೆಯ ರಸೀದಿ ಎಲ್ಲಿ ಸಿಗುತ್ತದೆ. ಸೇವೆಯ ರಸೀದಿ ಎಲ್ಲಿ ಸಿಗುತ್ತದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು: ಸೇವೆದ ರಸೀದಿ ಓಲು ತಿಕ್ಕುಂಡು. ಸೇವೆದ ರಸೀದಿ ಓಲು ತಿಕ್ಕುಂಡು. ಹಾಗೆ ಮುಂದೆ, ದೇವರಿಗೆ ಹೂ ಮತ್ತು ಹಣ್ಣುಗಳನ್ನು ಅರ್ಪಿಸಿ. ದೇವರಿಗೆ ಹೂ ಮತ್ತು ಹಣ್ಣುಗಳನ್ನು ಅರ್ಪಿಸಿ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು: ದೇವರೆಗು ಪೂ ಬೊಕ್ಕ ಪರ್ಂದುಲೆನು ದೀಲೆ. ದೇವರೆಗು ಪೂ ಬೊಕ್ಕ ಪರ್ಂದುಲೆನು ದೀಲೆ. ಮುಂದೆ, ಮಹಾಮಂಗಳಾರತಿ ಎಷ್ಟು ಹೊತ್ತಿಗೆ. ಮಹಾಮಂಗಳಾರತಿ ಎಷ್ಟು ಹೊತ್ತಿಗೆ. ಇದನ್ನು ತುಳುವಲ್ಲಿ ಹೀಗೆ ಹೇಳ್ತೇವೆ: ಮಹಾಮಂಗಳಾರತಿ ಏತು ಪೊರ್ತುಗು. ಮಹಾಮಂಗಳಾರತಿ ಏತು ಪೊರ್ತುಗು. ಹಾಗೆ ಮುಂದಿನ ವಾಕ್ಯ, ತೀರ್ಥ ಪ್ರಸಾದ ತಗೊಂಡ್ರ. ತೀರ್ಥ ಪ್ರಸಾದ ತಗೊಂಡ್ರ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು: ತೀರ್ಥ ಪ್ರಸಾದ ದೆತೊಂಡರ. ತೀರ್ಥ ಪ್ರಸಾದ ದೆತೊಂಡರ. ಈಗ ನಾವು ದೇವಸ್ಥಾನದ ಒಳಗಡೆ ನಡೆಯುವ ಸಂಭಾಷಣೆಯ 1-2-3 ವಾಕ್ಯಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ದೇವರ ದರ್ಶನ ತುಂಬ ಚೆನ್ನಾಗಿ ಆಯಿತು. ದೇವರ ದರ್ಶನ ತುಂಬ ಚೆನ್ನಾಗಿ ಆಯಿತು. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು: ದೇವೇರ್ನ ದರ್ಶನ ಮಸ್ತ್ ಎಡ್ಡೆಡು ಆಂಡ್. ದೇವೇರ್ನ ದರ್ಶನ ಮಸ್ತ್ ಎಡ್ಡೆಡು ಆಂಡ್. ಹಾಗೆ ಮುಂದಿನ ವಾಕ್ಯ, ಇಲ್ಲಿನ ಸಿಬ್ಬಂದಿಗಳು ಭಕ್ತರನ್ನು ತುಂಬ ಗೌರವಯುತವಾಗಿ ನಡೆಸಿಕೊಂಡ್ರು. ಇಲ್ಲಿನ ಸಿಬ್ಬಂದಿಗಳು ಭಕ್ತರನ್ನು ತುಂಬ ಗೌರವಯುತವಾಗಿ ನಡೆಸಿಕೊಂಡ್ರು. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು: ಮುಲ್ಪದ ಬೇಲೆದಕುಲು ಭಕ್ತರೇನು ಬಾರಿ ಮಾನಾದಿಗೇಡು ತೂಂಡೆರು. ಮುಲ್ಪದ ಬೇಲೆದಕುಲು ಭಕ್ತರೇನು ಭಾರಿ ಮಾನಾದಿಗೇಡು ತೂಂಡೆರು. ಗೌರವ ಅಂದರೆ ತುಳುವಲ್ಲಿ ಮಾನಾದಿಗೆ. ಮಾನಾದಿಗೆ. ಹಾಗೆ ಮುಂದಿನ ವಾಕ್ಯ, ದೇವಸ್ಥಾನವು ತುಂಬ ಪ್ರಶಾಂತವಾಗಿದೆ. ದೇವಸ್ಥಾನವು ತುಂಬ ಪ್ರಶಾಂತವಾಗಿದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು: ದೇವಸ್ಥಾನಡು ಭಾರಿ ನೆಮ್ಮದಿ ಉಂಟು. ದೇವಸ್ಥಾನಡು ಮಸ್ತ್ ನೆಮ್ಮದಿ ಉಂಟು. ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆನೂ ತಿಳ್ಕೋಬೇಕಲ್ವಾ? ಮುಂದಕ್ಕೆ ನೋಡೋಣ. ಮುಂದಿನ ವಾಕ್ಯ, ಇಲ್ಲಿ ಅನ್ನಪ್ರಸಾದ ಎಲ್ಲಿ ನಡೆಯುತ್ತಿದೆ. ಇಲ್ಲಿ ಅನ್ನಪ್ರಸಾದ ಎಲ್ಲಿ ನಡೆಯುತ್ತಿದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು: ಮೂಲು ಅನ್ನಪ್ರಸಾದ ಒಲ್ಪ ನಡತೊಂದುಂಡು. ಮೂಲು ಅನ್ನಪ್ರಸಾದ ಒಲ್ಪ ನಡತೊಂದುಂಡು. ಮುಂದಿನ ವಾಕ್ಯ, ಪಾದರಕ್ಷೆಗಳನ್ನು ಎಲ್ಲಿ ಇಡಬೇಕು. ಪಾದರಕ್ಷೆಗಳನ್ನು ಎಲ್ಲಿ ಇಡಬೇಕು. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು: ಚಪ್ಪಲ್ಲೇನು ಓಲು ದೀಪುನು.
ಚಪ್ಪಲ್ಲೇನು ಅಥವಾ ಜೋಡುಲೇನು ಓಲು ದೀಪುನು. ಮುಂದಿನ ವಾಕ್ಯ, ಇಲ್ಲಿ ತುಂಬ ಜನ ಇದ್ದಾರೆ. ಇಲ್ಲಿ ತುಂಬ ಜನ ಇದ್ದಾರೆ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಮೂಲು ಮಸ್ತ್ ಜನ ಉಲ್ಲೇರು. ಮೂಲು ಮಸ್ತ್ ಜನ ಉಲ್ಲೇರು. ನೋಡಿದ್ರಲ್ವ ಗೆಳೆಯರೇ, ನೀವು ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಈ ವಾಕ್ಯಗಳನ್ನು ಬಳಸಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಉಪಯುಕ್ತ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಸ್ಥರೊಂದಿಗೆ ಹಂಚಿಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಾಕ್ಯ ಇಷ್ಟ ಆಯಿತು ಅಂತ ಹೇಳಿ ತಪ್ಪದೇ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುವೆ. ಅಲ್ಲಿವರೆಗೂ ತುಳು ಕಲಿತಾ ಇರಿ, ಮಾತಾಡ್ತಾ ಇರಿ. ತುಂಬ ಧನ್ಯವಾದಗಳು. ಮಾತೆರೆಗ್ಲ ಸೊಲ್ಮೆಲು.